ಪ್ರೀತಿಯ ಸ್ನೇಹಿತರೆ, ನಮ್ಮ ಜಿಲ್ಲೆಯನ್ನ ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ಆನೆಪಟ್ಟಿ ಇದೆ ನಮಗೆ. ಇದರ ಹಿನ್ನೆಲೆಯಲ್ಲಿ ಮಾತಾಡಬೇಕು ಅಂತಂದರೆ, ಪರಗಿಪೇಟೆಯ ದಿಗಂತ ನಾಪತ್ತೆ ಪ್ರಕರಣ ಅದು ಯಾವುದೋ ದಿಕ್ಕಿನ ಕಡೆಗೆ ಹೋಗಲಿಕ್ಕೆ ಮತೀಯವಾದಿ ಸಂಘಟನೆಗಳು ಅದನ್ನು ಒಂದು ಜನರ ಮನಸ್ಸಲ್ಲಿ ತಪ್ಪು ಭಾವನೆಯನ್ನು ಮೂಡಿಸಿ ಸಮಾಜದಲ್ಲಿ ಸಾಮರಸ್ಯಕ್ಕೆ ಕುಂದು ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾಪತ್ತೆ ಪ್ರಕರಣಕ್ಕೆ ನಾಪತ್ತೆ ಅಂತ ಹೇಳಿ ಅಷ್ಟಕ್ಕೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಆಗ್ತಿದ್ರೆ ಅದು ಒಂದು ಆದರ್ಶ ರಾಜಕಾರಣ ಆಗ್ತಿತ್ತು. ಅದರ ಬದಲಾಗಿ ಏನೂ ಸುಳಿವು ಇಲ್ಲದಂಥ ಸನ್ನಿವೇಶದಲ್ಲಿ ಕೂಡ ಅದಕ್ಕೆ ಸುಳ್ಳುಗಳ ಕಥೆಯನ್ನು ಕಟ್ಟಿ ಜನರಿಗೆ ಪ್ರಚೋದನೆಯನ್ನು ನೀಡ್ತಕ್ಕಂಥ ಈ ಪ್ರಚೋದನೆ ಎಲ್ಲಿವರೆಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಅದು ಒಂದು ಘರ್ಷಣೆಗೆ ಕಾರಣ ಆಗಲಿಕ್ಕೂ ಸಾಧ್ಯತೆ ಇತ್ತು. ಇದರಿಂದ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮುದಾಯದ ಜನರಿಗೂ ಕೂಡ ಇದರಿಂದ ತೊಂದರೆ ಆಗ್ತದೆ ಸಾಧ್ಯತೆ ಇತ್ತು. ಅದರಲ್ಲಿ ತೊಂದರೆಗಳು ಆಗ್ತಕ್ಕಂಥ ಜನ ಯಾರು ಅಂತ ಹೇಳಿದ್ರೆ ದುರ್ಬಲ ವರ್ಗದ ಜನ. ಅಂತೂ ಅದು ಸುಖಾಂತ್ಯ ಕಂಡಿದೆ ಒಂದು ದೃಷ್ಟಿಯಲ್ಲಿ. ಅದಕ್ಕೆ ಪೊಲೀಸರ ಕಾರ್ಯಾಚರಣೆಯನ್ನು ನಾನು ಅಭಿನಂದಿಸಬೇಕಾಗಿದೆ ಈ ಸಂದರ್ಭದಲ್ಲಿ. ಯಾಕೆಂತ ಹೇಳಿದ್ರೆ ಘರ್ಷಣೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ದೊಡ್ಡ ವಿಷಯ ಅಂತ ಹೇಳಿದ್ರೆ ಅವನು ದಿಗಂತ ಪತ್ತೆ ಆಗಿರತಕ್ಕಂಥ ಹೆಚ್ಚಾಗಿ ಈ ಜಿಲ್ಲೆಯ ಒಂದು ಕೋಮು ಸಂಘರ್ಷ ಆಗ್ತಕ್ಕಂಥದ್ದನ್ನು ತಡೆಯತಕ್ಕಂಥ ಕೆಲಸ ಆಗಿದೆ. ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಜನರಿಗೆ ಕೆಲವು ವಿಚಾರಗಳನ್ನು ಹೇಳಿದಾಗ ಸ್ವಾಭಾವಿಕವಾಗಿ ಕೆಲವು ಜನರಿಗೆ ಅದಕ್ಕೆ ಒಂದು ರೀತಿಯ ಮನಸ್ಸಲ್ಲಿ ಪ್ರಚೋದನೆ ಆಗ್ತದೆ. ಸ್ವಾಭಾವಿಕ ದುರ್ಬಲವಾಗೋದು ಸಾಕು ಹೆಚ್ಚು ಕಡಿಮೆ. ಇದನ್ನು ನಾನು ಸಮಾಜದ ಜನರಲ್ಲಿ ನನ್ನ ವಿನಂತಿ ಇಷ್ಟೇ, ಇಂಥ ಸಂದರ್ಭ ಬಂದಾಗ ನೈಜ ಸ್ಥಿತಿಯ ಅನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆಯನ್ನು ಮಾಡಿಕೊಂಡು ನಡವಳಿಕೆಯನ್ನು ಮಾಡಿದಾಗ ಬಹುಶಃ ಒಂದು ದೃಷ್ಟಿಯಲ್ಲಿ ಈ ಕೆಲವು ದಿವಸಗಳು ಆತಂಕ ಇದ್ದರೂ ಕೂಡ ಅಂಥ ರೂಪಕ್ಕೆ ಹೋಗಲಿಲ್ಲ. ಅದು ಕೂಡ ನನಗೆ ಸಂತೋಷ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಎಲ್ಲರೂ ಒತ್ತಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ನಿಲುವನ್ನು ಇಟ್ಕೊಂಡು ಎಲ್ಲ ಜಾತಿ ಧರ್ಮ ಭಾಷೆ ಜನರನ್ನು ಒಂದೇ ದೃಷ್ಟಿಯಿಂದ ನೋಡಿಕೊಂಡು ಬಂದಿರತಕ್ಕಂಥ ಪಕ್ಷ. ನಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಡೆಯಿತು. ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ದೇಶ ಪ್ರೇಮದ ಹೆಸರಿನಲ್ಲಿ ಹಿಂಸೆಗಳು ನಡೆದಾಗ ನನಗೆ ಭಾರಿ ಸಮಾಧಾನ ಇರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಯಾವುದೇ ಘರ್ಷಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಾಜದ ಕಾರ್ಯಕರ್ತ ಆ ಘರ್ಷಣೆಗಳು ಇಲ್ಲ ಅನ್ನೋದು ನನಗೆ ಸಂತೋಷ ಇರ್ತದೆ. ಇಷ್ಟೆಲ್ಲ ಹತ್ಯೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆರೋಪಿ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಇಲ್ಲ ಎನ್ನುವುದು ಸಮಾಧಾನ. ಇಷ್ಟು ವರ್ಷಗಳ ಅದು ಎರಡು ಕಡೆಯೂ ಕೂಡ. ಆದರೆ ಅಪಪ್ರಚಾರ ಮಾಡ್ತಾರೆ. ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತ ಒಂದು ಮಾತಿದೆ. ಸುಳ್ಳು ಸುದ್ದಿ ಆಗಲಿ ಸ್ವದೇಶ ದ್ರೋಹಿ ಅಂತ ಸುಳ್ಳು ಸುದ್ದಿ ಆಡಿಸ್ತಾರೆ. ಅನೇಕ ವಿಚಾರಗಳನ್ನ ನಾವು ಗಮನಿಸಬೇಕು. ಇಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ತಾವು ಪತ್ರಿಕೆಯಲ್ಲಿ ಈಗ ವರದಿಗೆ ಬರ್ತದೆ. ಕೆಲವು ವಿಷಯಗಳನ್ನು ಇದಕ್ಕೆ ಘರ್ಷಣೆಗೆ
ಪರಿಸ್ಥಿತಿಗೆ ತಲುಪತಕ್ಕಂಥ ಪ್ರಯತ್ನ, ಅದು ನಿಭಾಯಿಸ್ತಕ್ಕಂಥ ಕೆಲಸ ಆಗಿದೆ. ತನ್ನ ಅನುಭವವನ್ನು ನಾನು ಹೇಳಬೇಕು ಅಂತಂದರೆ, ಇವತ್ತು ಒಂದು ಚಿಕ್ಕ ಸಮುದಾಯ, ಅವರ ಪಾಪ ಬಡವರು, ಕಷ್ಟ ಜೀವಿಗಳು, ಏನೋ ಕಾರಣಾಂತರದಿಂದ ಮನೆಯಿಂದ ಯಾರೋ ಅವನು ಸ್ವಂತಕ್ಕಾಗಿ ಇದಕ್ಕೆ ಬಣ್ಣ ಕಟ್ಟಿ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ, ಕುಟುಂಬದ ಸದಸ್ಯರಿಗೂ ಸಮುದಾಯ ಸಣ್ಣ ಅವರಿಗೂ ಕೂಡ ಒಂದು ಆತಂಕ. ನನಗೆ ನೆನಪಾಗುತ್ತೆ, ಈ ನನ್ನ ಬಂಟ್ವಾಳ ತಾಲೂಕಿನಲ್ಲಿ ಶರತ್ ಮಡಿವಾಳ ಹತ್ಯೆ ಆದಾಗ ಕಡೆಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅಷ್ಟಕ್ಕೆ ನಿಲ್ಲ, ಇಡೀ ಚುನಾವಣೆ ಉದ್ದಕ್ಕೂ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು BJP ಮಾಡ್ತಕ್ಕಂಥ ಕೃತ್ಯ ಅಂತ ಹೇಳಿದ್ರೆ, ಹೆಸರುಗಳನ್ನು ಹೇಳೋದು ನನಗೆ ಇವಕ್ಕೆ ದುಃಖ ಆಗುತ್ತೆ. ನನ್ನನ್ನು ಕೊಂಡು ಹೇಳ್ತೀನಿ, ನಮ್ಮನ್ನು ಪ್ರಾಮಾಣಿಕವಾಗಿ ಯಾರಿಗೆ ಸೋಲಿಸ್ಲಿಕ್ಕೆ ಆಗುವುದಿಲ್ಲ, ಖಂಡಿತ ನಾನು ಹೇಳ್ತೀನಿ. ಚುನಾವಣೆಯಲ್ಲಿ ನಾವು ಸೋತಿರ್ಬೋದು, ನನ್ನ ದುಃಖದಲ್ಲಿ ನಾನು ಒಂದು ಮಾತನ್ನು ಹೇಳ್ತೀನಿ. ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತ, ನನ್ನ ಆತ್ಮೀಯರು ಭಾಳ ಜನ ನಿಮ್ಗೆ ಗೊತ್ತಿದೆ, ನಾವು ಯಾವುದೇ ತಪ್ಪು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಅವರು ಜನರು ಆರೋಪಿ ಸ್ಥಾನದ ಜನ ಕಾಣುವಂತೆ ಆಯಿತು, ನೋಡುವಂತೆ ಆಯಿತು. ಆರೋಪಿ ಸ್ಥಾನದಲ್ಲಿ ಚುನಾವಣೆ, ಕೇವಲ ಚುನಾವಣೆಯನ್ನ ಮನಸ್ಸಲ್ಲಿಟ್ಟುಕೊಂಡು ನನಗೆ ಹುಡುಗರ ಜೊತೆಯನ್ನು ಕೂಡ ಗೌರವದಿಂದ ನಾನು ಕಾಣ್ತಿದ್ದಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸಾರಿ ನಾವು ಘಟನೆ ಆದಾಗ ಹೋಗ್ಲಿಕ್ಕೆ ಆಗೋದಿಲ್ಲ. ಹರೀಶ್ ಪೂಜಾರಿ ಹತ್ಯೆ ಆಯಿತು. ಹರೀಶ್ ಪೂಜಾರಿ ಹತ್ಯೆ ಯಾಕೆ ಆಯಿತು? ಪತ್ರಿಕೆ ಮಾಧ್ಯಮದ ಅರ್ಥ ಮಾಡಿಕೊಳ್ಬೇಕು. ಇದು ಅಲ್ಲ ಅಂತಂದ್ರೆ ನನಗೆ ಯಾವ ಶಿಕ್ಷೆಗೆ ನಾನು ಒಳಗಾಗ್ತೇನೆ. ಟಿಪ್ಪು ಸುಲ್ತಾನ್ ಜಯಂತಿಯ ದಿವಸ ನೀವು ಕಿವಿ ಕೊಟ್ಟುಕೊಳ್ಳಿ, ಟಿಪ್ಪು ಸುಲ್ತಾನ್ ಜಯಂತಿಯ ದಿವಸ ಒಬ್ಬ ದಾರಿ ಹೋಗ ಸಾಯಬೇಕು, ಹತ್ಯೆ ಆಗ್ಬೇಕು, ಅದರ ಮೇಲೆ ರಾಜ್ಯಕ್ಕೆ ಶುರು ಮಾಡುವ ಅಂತ ಹೇಳಿ ಯಾರು ಪಾಪ ಅಮಾಯಕನೊಬ್ಬನ ಹೊಡೆದು ಸಾಯಿಸ್ತಾರೆ ಅಂತಂದ್ರೆ ಈ ಸಮಾಜದ ಪರಿಸ್ಥಿತಿ ಎಲ್ಲಿವರೆಗೂ ಅದನ್ನು ಅರ್ಥ ಮಾಡ್ಬೇಕು. ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ. ನಾನು ಮರಣ ನೋಡ್ಲಿಕ್ಕೆ ಬಹುಶಃ ನಾನು ಆಸ್ಪತ್ರೆಗೆ ಬರಬೇಕು ಅಂತ ನಾನು ನೋಡಬಾರ್ದು ಅಂತೇಳಿ ಅವರು ಬೇಗ ಮರಣ ತಗೊಂಡು ಹೋದ್ರು. ನಾನು ಹಿಂದೆ ಬಂದೆ. ಅವರು ಬೈಪಾಸ್ನಲ್ಲಿ ಹೋದಾಗ ನಾನು SP ನನಗೆ ಫೋನ್ ಮಾಡಿದ್ರೆ, ನೀವು ಹೋಗಬಾರ್ದು, ನಿಮ್ಗೆ ರಿಸ್ಕ್ ಇದೆ ಅಂತ. ಇದು ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡ್ಬೇಕು ನಮ್ಮನ್ನು. ನಿಮಗೆ ಹೋಗಬೇಡಿ ಅಲ್ಲಿ, ನಿಮಗೆ ಅದು ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಜಿಲ್ಲೆಯ ನನಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಹೋಗಬೇಡಿ, ನಿಮ್ಗೆ ರಿಸ್ಕ್ ಇದೆ ಅಂತ, ಅಪಾಯ ಇದೆ ಅಂತ. ನಾನು ಅಪಾಯ ಆಗಲಿ, ನಾನು ಏನಾದರೂ ಏನು ಮಾಡೋದು, ನಾವು ಒಂದು ಸಾಮಾಜಿಕ ಬದುಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅಪಾಯವಾದಾಗ ಅದು ಸ್ವೀಕಾರ ಮಾಡಬೇಕು. ನಾಳೆ ನನ್ನ ಹೆಂಡತಿ ಮಕ್ಕಳಿಗೆ ಕಷ್ಟ ಆಗ್ಬೋದು, ಅಷ್ಟೇ ಅಲ್ಲ ಅಂತೇಳಿ ಯೋಚನೆ ಮಾಡಿದೆ. ನಾನು ನೇರ ಹೋದೆ. ಹೇಳಿದ್ರು, ಮಾಡಿದವರು ಬಂದರು ಅಂತ ಹೇಳುವಂಥ ಮಾತನ್ನು ಕೂಡ ಕೇಳಿದ್ದೆ. ಇವತ್ತು ಇದನ್ನು ಹೇಳ್ತಾ ಇರೋದು ನಾನು ಪತ್ರಿಕಾ ನನ್ನ ಸ್ನೇಹಿತರ ಮುಂದೆ ನಾನು ನನ್ನ ಮಾತನ್ನ ಬಿಚ್ಚಿಡ್ತೇನೆ. ನಮ್ಗೆ ಎಷ್ಟು ನೋವಾಗಬಹುದು. ಆಗ ನಾನು ಹೇಳಿದೆ, ದೇವರಿದ್ದಾನೆ, ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಮಾತನ್ನು ಹೇಳಿದೆ. ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ತಾರೆ ಅಂತ ಹೇಳೋದನ್ನು ನಾನು ಒಂದು ವಾರದಲ್ಲಿ ವಿಶೇಷ ಅಂದ್ರೆ ಮಾಡಿದವರು BJP ಕಾರ್ಯಕರ್ತ ಅಂತ, ಅದು ವಿಶೇಷ. BJP ಕಲ್ಲಡಕದಿಂದ ಬಂದ BJP ಕಾರ್ಯಕರ್ತ ಇವತ್ತಿಗೂ ಕೂಡ ಕಾರ್ಯಕರ್ತರಾಗಿದ್ದಾರೆ ಆ ಪಕ್ಷದಲ್ಲಿ, ಅಲ್ಲ ಅಂತ ಹೇಳಿದವರು. ಇಂಥ ಪ್ರಕರಣಗಳು ಬಹುಶಃ ಹಿಂದೂಗಳ ಹತ್ಯೆ ಆಗಿ, ಮುಸ್ಲಿಮರ ಹತ್ಯೆ ಆಗಿ, ನಾವು ಮನುಷ್ಯನ ಹತ್ಯೆ ಆಗಿದೆ ಅಂತ ತಿಳ್ಕೊಳ್ಬೇಕು. ನನ್ನ ಕಾರ್ಯಕರ್ತ ಜಲೀಲ್ ಕರೋಪಾಡ್, ನನ್ನ ಕಾರ್ಯಕರ್ತ, ಪಕ್ಷದ ಕಾರ್ಯಕರ್ತ, ಪಂಚಾಯತ್ ಅಧ್ಯಕ್ಷರಾಗಿದ್ದವರು, ಪಂಚಾಯತ್ ಉಪಾಧ್ಯಕ್ಷನಾಗಿದ್ದ ಕಾಲದಲ್ಲಿ ಪೊಲೀಸ್ ಇದು ಆಫೀಸಿಗೆ ನುಗ್ಗಿ ಹತ್ಯೆ ಆಗ್ತಕ್ಕಂಥದ್ದು, ಅದನ್ನು ಮೀರಿಸಿಕೊಂಡು ಹೋಗ್ತಾರೆ. ಅದಕ್ಕೆ ಕಾರಣ ಏನು ಅಂತ ಮುಸ್ಲಿಂ ಸಮಾಜಕ್ಕೆ ಸೇರಿದವರು. ಇದಲ್ಲ, ಮನುಷ್ಯ ಅಂತ ಹೇಳೋದನ್ನು ನಾವು ಅರ್ಥ ಮಾಡಬೇಕು. ಮನುಷ್ಯ ಅಂತ ಹೇಳೋದನ್ನು ನಾವು ಅರ್ಥ ಮಾಡಬೇಕು. ಇದು ಒಂದು ನನಗೆ ಮನಸ್ಸಲ್ಲಿ ಬಹಳ ತುಂಬ ದುಃಖದಿಂದ, ನೋವಿನಿಂದ ಮಾತಾಡ್ತಿದ್ದೀನಿ. ನಾವು ಅದಕ್ಕೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಯಾವುದೇ ರೀತಿಯ ಅದಕ್ಕೆ ಪ್ರತಿರೋಧವನ್ನು ಮಾಡಲಿಲ್ಲ. ನಾವು ಸಾಮರಸ್ಯ ಬೇಕು ಈ ಸಮಾಜದಲ್ಲಿ. ಅವರ ಮನೆಯವರು ಕೂಡ, ತನ್ನ ಮಗ ತಿರುಗಿ ನಮ್ಮ ಉಸ್ಮಾನ್ ಕರಪಾಡಿ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದರು. ನಮಗೆ ಸಾಮರಸ್ಯ ಬದುಕುವ ನಮಗೆ ನ್ಯಾಯ ಸಿಕ್ಕಿದ್ದು ಸಾಕು. ಅದಕ್ಕೆ ಯಾರು ಮಾಡಿದವರಿಗೆ
ನ್ಯಾಯ ಸಿಗಬೇಕು ಅಂತ ಹೇಳೋದು ಬಿಟ್ಟರೆ ಬೇರೆ ಏನಿಲ್ಲ. ಯಾವುದೇ ಪ್ರತಿಕ್ರಿಯೆ ಮಾಡಲಿಲ್ಲ ಅವರು, ಯಾರಿಗೂ ಪ್ರಚೋದನೆಯೂ ಕೂಡ ಮಾಡಲಿ. ಹಿಂದಿಂದ ಆದಾಗ ಅರ್ಥ ಮಾಡ್ಬೇಕು ನಾವು, ಇದನ್ನು ಕೂಡ ಅರ್ಥ ಮಾಡಬೇಕಾಗಿದ್ದ. ಸಂಯಮದಿಂದ ಇದ್ದಂಥದ್ದು, ಸಂಯಮವನ್ನು ಕಾಯ್ದುಕೊಂಡ್ರು, ಸಾಮರಸ್ಯವನ್ನು ಕಾಯ್ದುಕೊಂಡ್ರು. ಇದನ್ನು ಒಂದೊಂದನ್ನು ನಾನು ಹೇಳಲಿಕ್ಕೆ ಯಾಕೆಂದ್ರೆ ಈ ಸಂದರ್ಭವನ್ನು, ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು, ಈ ಜಿಲ್ಲೆಯ ಸಾಮರಸ್ಯ ಬೇಕು, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು, ಈ ಜಿಲ್ಲೆಯ ಬೆಳವಣಿಗೆ ಆಗಬೇಕು. ನಾನು ಕೂಡ 2 ಬಾರಿ ಉಸ್ತುವಾರಿ ಸಚಿವನಾಗಿದ್ದ ಕಾಲ ಇದೆ. ನಾನು ದೊಡ್ಡಷ್ಟಕ್ಕೆ ಮಾತಾಡೋದಿಲ್ಲ. ನಾವು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಅಥವಾ ಅಂಬೇಡ್ಕರ್ ಭವನ ಇರ್ಬೋದು, ಅಥವಾ ಇನ್ನಿತರ ಪಶುವೈದ್ಯಕೀಯ ಕಾಲೇಜ್ ಇರ್ಬೋದು. ಈ ಜಿಲ್ಲೆಯಲ್ಲಿ ಎಲ್ಲ ಮಿನಿ ವಿಧಾನಸೌಧಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ಅನೇಕ, ಅದಕ್ಕೆ ಬಹಳ ದೊಡ್ಡ ಅದ್ಭುತವಾದ ಕೆಲಸವನ್ನ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಇದ್ದಾಗ ಆಗಿದೆ ಅಂತ ಹೇಳೋದು ನನಗೆ ಜಿಲ್ಲೆಯಲ್ಲಿ ಇದೆ ಸಂತೋಷ. ಬೇರೆ ಬೇರೆ ನಮ್ಮಲ್ಲಿ ಕೂಡ KSRTC ಬಸ್ ನಿಲ್ದಾಣ ಇರ್ಬೋದು, ಇನ್ನೊಂದು ಎಲ್ಲವನ್ನು ಕೂಡ ಒಂದೊಂದು ಹೇಳಿದ್ರೆ ನೀವೆಲ್ಲ ಇವತ್ತು ಹುಡುಗರು ಕೆಲವು ಇದ್ದೀರಿ, ನೀವು ಆ ಕಾಲದಲ್ಲಿ ಇದ್ದಂಥ ಕೆಲವು ಜನರಿಗೆ ತಿಳುವಳಿಕೆ ಇರ್ಬೋದು. ನಾನು ಈಗ MLA ಆಗಿ 85ನೇ ಇಸ್ವಿಯಲ್ಲಿ ನಾನು ಪ್ರಥಮ MLA. ನನಗೆ 40 ವರ್ಷ ಆಯ್ತು ನಾನು MLA ಆಗಿ, 40 years. ಎಷ್ಟೋ ಜನ ನಂತರ ಹುಟ್ಟಿದವರು ಇರ್ಬೋದು ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕ. ನನಗೆ 40. ನಿಮ್ಗೆ ಎಷ್ಟು ಪ್ರಾಯ ಆಯ್ತು? ಯಾಕೆ ತಪ್ಪಾಗಿ ತಿಳ್ಕೊಳ್ಬೇಕು. ಇಲ್ಲಿ ನಾನು ರಾಜಕೀಯದಲ್ಲಿ MLA ಆದ ನಂತರ ಹುಟ್ಟಿದವರು ಇದ್ದಾರೆ. ನಾನು ಹೇಳೋದು, ನಾವು ಯಾವುದೇ ಪ್ರಾಮಾಣಿಕತೆಗೆ ಗೌರವ ಕೊಟ್ಟು, ಈ ಜಿಲ್ಲೆಯ ಸಾಮರಸ್ಯಕ್ಕೆ ಆದ್ಯತೆಯನ್ನು ಕೊಟ್ಟು, ಈ ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಿದ್ದೀವಿ ನಾವು. ನಮಗೆ ಇವತ್ತು ಸೋಲಾಗಿರ್ಬೋದು, ಬಹುಶಃ ನಾನು ಕೆಲಸ ಮಾಡದೆ ಸೋತದ್ದಲ್ಲ. ಇಂಥ ಅಪಪ್ರಚಾರಗಳು ನನಗೆ ಘಾಸಿಯಾಗಿದೆ. ಅದಕ್ಕಿಂತ ಹಿಂದೆ ಒಂದು ಭಾರತೀಯ ಹತ್ಯೆ ಅಂತ ಮಾಡಿದ್ರು. ಹುಡುಗರೆಲ್ಲ ತಿಳ್ಕೊಳ್ಬೇಕು, ಭಾರತೀಯ ಹತ್ಯೆ ಅಂತ ಯಾರೊಬ್ರು ಮಾಡಿದ್ದಾರೆ ಅಂತೇಳಿ, ಯಾರೊಬ್ರು ಮಾಡಿದ್ದಾರೆ ಅಂತ. ಅವ್ರು ಮಾಡಿದವ್ರು ಯಾರು ಅಂತ ಈಗಲಿದ್ದಾರೆ, ಅವರು BJPಗೂ ಸೇರಿದ್ದಾರೆ ಆ ಕುಟುಂಬದವರು. ಆದರೆ ಅದನ್ನ ನಮ್ಮ ತಲೆಗೆ ಮೇಲೆ ಕಟ್ಟುವಂತ ಕೆಲಸ ನನಗೆ ಎಷ್ಟು ನೋವುಗಳನ್ನು ಈ ಸಾಮರಸ್ಯದ ಹೆಸರ ಮೇಲೆ ನಮ್ಗೆ ಎಷ್ಟು ನೋವನ್ನು ತಿಂದಿರ್ಬೋದು ನಾವು. ಶಿವಪ್ಪ ಬಂಗೇರ ಅಂತ ಒಬ್ಬನ, ಅದರಲ್ಲೂ ಕೂಡ ನಾವು ಯಾರು ಮಾಡಿದ್ದೆ ಯಾವುದೋ ವಿಚಾರ ಉಂಟೆ, ಯಾರು ಸಾಹಿತ್ಯ ಕಾಯುವಂತ ಒಂದು ರಾಜಕಾರಣ ಈ ಜಿಲ್ಲೆಯಲ್ಲಿ. ಇವತ್ತು ಇಲ್ಲಿ ಈ ಹಿಂಸೆಗೆ ಹಿಂಸೆ ಉತ್ತರ ಅಲ್ಲ, ದ್ವೇಷಕ್ಕೆ ದ್ವೇಷ ಉತ್ತರ ಅಲ್ಲ. ನಾನು ಖಂಡಿತವಾಗಿ ಹಿಂಸೆಗೆ ಅಹಿಂಸೆ ಉತ್ತರ, ದ್ವೇಷಕ್ಕೆ ಪ್ರೀತಿ ಉತ್ತರ ಅಂತ ನಾವು ತಿಳ್ಕೊಂಡವರು. ನಾವು ಕಾರ್ಯವನ್ನು ಮಾಡಿದ್ದೇವೆ. ನಾವು ಯಾರೋ ಏನು ಹೇಳಿದ್, ನಾವು ಸ್ವಲ್ಪ ನಾವು ಯಾವ ಭಯಪಡ್ತಕ್ಕಂಥ ವ್ಯಕ್ತಿ ಅಲ್ಲ. ಆದರೂ ನಾವು ಸಾಮರಸ್ಯ ನಮ್ಮ ವಿಚಾರದಲ್ಲಿ ನಾನು ಹೇಳ್ಬೇಕು. ನಾನು ವಿದ್ಯಾರ್ಥಿ ದಶೆಯಲ್ಲೇ ಒಂದು ಸಮಾಜದ ಜೊತೆ ಬದುಕಿದವನು, ಸಮಾಜದ ಜೊತೆ. ಬಹುಶಃ ಈ ಎಲ್ಲ ವಿಚಾರಗಳನ್ನು ನಾವು ಅರ್ಥ ಮಾಡಬೇಕಾಗಿದೆ. ಬಹುಶಃ ಇಂಥ ಸಂದರ್ಭದಲ್ಲಿ ಇದೊಂದು ಪ್ರಕಾರ ತಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರು, ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥ, ಮುಂದಕ್ಕೆ ಇಂಥ ಘಟನೆಗಳು ಯಾವತ್ತೂ ಆಗದಂತೆ, ಯಾವುದೋ ಒಂದು ಆ ಕಾರ್ತಿಕ್ ಪ್ರಕರಣ ಇದೇ ರೀತಿಯಲ್ಲಿ ಆಯಿತು. ಸತ್ಯ ಅದು ಬೇರೆ, ಸಾವಿನ ರಾಜಕೀಯ ಇದೆ ಅಲ್ಲ, ಸಾವಿನ ರಾಜಕೀಯ ಅದು ಒಂದು ಇದೆ ಅಲ್ಲ, ಸಾಯದಿದ್ದಾಗಲೂ ಒಂದು ರಾಜಕೀಯ, ಅಪಪ್ರಚಾರ ರಾಜಕೀಯ, ಸುಳ್ಳು ಅಪಪ್ರಚಾರ. ಅವರ ಸ್ವಂತಕ್ಕೆ ಬೇಕಾದ್ರೆ ಯಾರು ಆಗುತ್ತೆ, ಅವ್ರ ವ್ಯಾಪಾರಕ್ಕೆ ಬೇಕಾದ್ರೆ ಯಾರು ಆಗುತ್ತೆ. ಇದೇ ಶಾಸಕರಿಗೆ ಅವ್ರ ವ್ಯಾಪಾರಕ್ಕೆ ಬೇಕಾದ್ರೆ ಬೇರೆ ಸಮುದಾಯ ಜನ ಆಗ್ತದೆ, ಅವರ ಚಟುವಟಿಕೆ ಮಾಡಬೇಕಾದ್ರೆ ಅದು ಆಗುತ್ತೆ. ಇವತ್ತು ನಾನು ನೋಡ್ತಾ ಇದ್ದೇನೆ, ಹಕ್ಕುಚ್ಯುತಿ ಮಂಡನೆ ಭಾರಿ ಸುಲಭ ಆಗಿಬಿಟ್ಟಿದೆ. ನಾನು ಒಂದು 6 ಸಲ MLA ಆಗಿದ್ದೆ, ವಿರೋಧ ಪಕ್ಷದ ಶಾಸಕನಾಗಿದ್ದೆ. ನಾನು ಎಲ್ಲ ಸಮಸ್ಯೆಗಳು ಸಣ್ಣ ಪುಟ್ಟದಾಗುತ್ತೆ, ಇವ್ರಿಗೇನಂತಂದ್ರೆ ಇವರೇ ಹೋಗಿ ಕ್ರಿಯೇಟ್ ಮಾಡೋದು, ಮತ್ತೆ ಹಕ್ಕುಚ್ಯುತಿ ಮಂಡನೆ. ನನಗೆ ಅನ್ಯಾಯ ಆಗಿದೆ. ವೇದ ಸ್ಕ್ಯಾಮ್ ಮತ್ತು ಪ್ರಕರಣ, ನೀವು ಅದನ್ನು ಸರಿಯಾಗಿ ನೀವು ಅದನ್ನು ತಿಳ್ಕೊಳ್ಬೇಕು. ನೋಸ್ ಫಾರ್ ನ್ಯೂಸ್ ಅಂತ ಇದೆ,
ಏನು ಗ್ರಹಣ ಮಾಡಿ ಸುದ್ದಿಯನ್ನು ಕೊಡಬೇಕು. ಅದನ್ನು ನಿಮ್ಮ ಪತ್ರಿಕಾ ಜಾಸೂಸಿ ಮಾಡಬೇಕು. ಪತ್ರಿಕೆಯಲ್ಲಿ ನೀವು ಅದನ್ನು ಹೇಗೆ ನಡೆಯಿತು ಏನಾಯಿತು ಅಂತೇಳಿ ನಾವು ಅಲ್ಲಿ ಇಲ್ಲ. ನನಗೆ ನನ್ನ ಪೈಕಿ ಹೇಳಿದವರು ಕೇಳ್ಬೋದು, ಆದರೆ ನೀವು ಸ್ವತಂತ್ರವಾಗಿ ಏನು ನಡೀತು, ಏನು ಘಟನೆ ಆಯಿತು, ಹೇಗೆ ಭಾಳ ಸುಲಭ ಆಗಿದೆ. ಇವತ್ತಿನ ನನ್ನಲ್ಲಿ ಕೂಡ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸ್ಟೇಜಿಗೆ ಬರಬಾರ್ದು ಅಂತೇಳಿ ಒಂದು ಸಣ್ಣ ಘಟನೆ ಆಯಿತು. ಒಂದು ಸಾರ್ವಜನಿಕ ಕಾರ್ಯಕ್ರಮ, ನಾನು ಸೋತಿರ್ಬೋದು, ಸ್ಟೇಜಿಗೆ ಬರಬಾರ್ದು ಅಂತೇಳಿ ಅವರು ಕೂಡ ಯಾವ MLAಗಳು ಇಲ್ಲಿ ಇದ್ದಾರೆ, ಅದು ಎಲ್ಲ BJP ಅವರ ಹಕ್ಕುಚ್ಯುತಿ ಮಂಡನೆ ಎಲ್ಲರೂ ಮಾಡಿದ್ದಾರೆ. ಇದೊಂದು ವಿಶೇಷ. ನಾವು MLAಗಳಿದ್ದೆವು, ನಾವು ವಿರೋಧ ಪಕ್ಷ ಇದ್ದೆವು, ನಾವು ಯಾವುದೇ ಅಂತ ಸನ್ನಿವೇಶ ಅಲ್ಲ ಅದು. ಅದನ್ನು ತಾವೇ ಸಿದ್ಧಪಡಿಸುವುದು, ಅದನ್ನು ತಯಾರು ಮಾಡುವುದು. ತಯಾರು ಮಾಡಿ ಬಹುಶಃ ಪಬ್ಲಿಕ್ಗೆ ನಾವು ಭಾರಿ ಒಳ್ಳೆ ನಾವೆಲ್ಲ ಗಲಾಟೆಯಲ್ಲಿ ಇಲ್ಲ ಅಂತ. ಗಲಾಟೆ ಮಾಡುವವರು ಕಾಂಗ್ರೆಸ್ನವರು ಯಾವತ್ತೂ ಅಲ್ಲ. ನಾವು ಯಾಕೆ ಗಲಾಟೆ ಮಾಡುವ ಸ್ವಭಾವದವರು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿ. ಇದೆಲ್ಲವೂ ಕೂಡ ನಾನು ವಿಚಾರವನ್ನು ಒಂದು ದಿವಸ ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ನಾನು ಸಾಮಾನ್ಯ ಜನರಿಗೆ ಏನು ನೀವು ಇದಾಗಬೇಕು ಅಂತ ಹೇಳಿದ್ರು, ಆ ಮುಖಂಡರಿದ್ದಾರಲ್ಲ ಅವರಿಗೆ ಸೋಮೋಟು ಕೇಸ್ ಆಗಬೇಕು. ಮುಖಂಡರು ಯಾರಿದ್ದಾರೆ, ಯಾರು ಪ್ರಚೋದನೆಗೆ ಮುಖಂಡರು ಯಾರಿದ್ದಾರೆ ದೊಡ್ಡ ಸ್ಥಾನದಲ್ಲಿ, ಆ ಸಣ್ಣ ಜನ ಪಾಪ ಅವರಿಗೆ ಏನು ಗೊತ್ತಿದೆ, ಅವ್ರಿಗಾರ ಮಾತನ್ನು ಪ್ರಚೋದನೆಗೊಂಡು ಏನಾದರೂ ಮಾತಾಡ್ತಾರೆ. ಪಾಪ ಅವ್ರದ್ದು ತಪ್ಪಿಲ್ಲ, ಅವರು ತಪ್ಪಲ್ಲ. ಆ ಮುಖಂಡರು ಅವ್ರಿಗೆ ಗೊತ್ತಿದೆ ಏನು ಅಂತ ಅವ್ರಿಗೆ ಸ್ವಲ್ಪ ಮನವರಿಕೆ ಇದೆ. ಆದರೂ ಕೂಡ ಇಂಥ ಪ್ರಕರಣ ಸಿಕ್ಕಿದ ತಕ್ಷಣ ಇದನ್ನು ಗೋಜಲು ಮಾಡಿಕೊಂಡು ಕೋಮು ಸಂಘರ್ಷಕ್ಕೆ ದಾರಿ ಮಾಡಿಕೊಂಡು ಬಹುಶಃ ಇಂಥ ಏನು ಕೃತ್ಯಗಳನ್ನು ಅಶಾಂತಿ ಮೂಡಿಸ್ಲಿಕ್ಕೆ, ಸಮಾಜದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಆ ಪ್ರಯತ್ನ ಮಾಡ್ತಾರೆ. ಅವರಿಗೆ ಒಂದು ನಾನು ಹೇಳೋದು, ಎಷ್ಟು ಹತ್ಯೆ ಆದಾಗ ನಾನು ಒಂದು ಹೇಳೋದು, ಹತ್ಯೆ ಮಾಡಿದವ್ರನ್ನ ಮತ್ತೆ ನೀವು ಶಿಕ್ಷೆ ಮಾಡ್ತೀರಿ. ನಾನು ಮತ್ತೆ ನಿಮ್ಮಲ್ಲಿ ಹೇಳ್ತೀನಿ, ಇವತ್ತು ಇದಕ್ಕೆ ಹತ್ಯೆ ಮಾಡಿದವರು ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಬೇಕು. ಈ ಜಿಲ್ಲೆಯಲ್ಲಿ ಯಾವುದೇ ಸಂಘಟನೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಬೇರೆ ಬೇರೆ ಮತೀಯ ಸಂಘ ಯಾರೇ ಇರ್ಬೋದು, SIT ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಮತ್ತೆ ಇವತ್ತು ಕೂಡ ಅದನ್ನು ಹೇಳಿದೆ, ಸೋಷಿಯಲ್ ಇನ್ವೆಸ್ಟಿಗೇಟಿವ್ ಟೀಮ್ ಮಾಡಬೇಕು ಅಂತ ಪೊಲೀಸಿದ್ದು. ಯಾರು ಹತ್ಯೆಯ ಹಿಂದೆ ಇರ್ತಕ್ಕಂಥ ಜನ ಯಾರು ಅಂತ, ಅದು ಯಾರೇ ಆಗ್ಬೋದು, ರಮದಾನ್ ಅಂತ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಯಾರೇ ಇರ್ಬೋದು, ಮುಖಂಡರು ಯಾರೇ ಇರ್ಬೋದು, ಆ SIT ಮಾಡಬೇಕು. ಯಾರು ಅದರ ಹಿಂದೆ ಈ ಒಂದು ಹತ್ಯೆಗಳ ಹಿಂದೆ ಇದ್ದಂಥ ಸೂತ್ರಧಾರಿಗಳ, ಅವ್ರಿಗೆ ಸೂತ್ರಧಾರಿಗಳಿಗೆ ಯಾರು ಏನಾಗಿಲ್ಲ. ಆದ್ದರಿಂದಾಗಿ ಈ ಜಿಲ್ಲೆ ಸಮಸ್ಯೆ ಜೀವಂತ ಇದೆ. ಸೂತ್ರಧಾರಿಗಳ ಶಿಕ್ಷೆ ಆದರೆ ಈ ಜಿಲ್ಲೆ ಸಾಮರಸ್ಯದ ನೆಲೆವಿಡಾಗುತ್ತೆ ಅನ್ನೋದು ನನ್ನ ವಿಶ್ವಾಸ.